ಪ್ರತಿದಿನ ಕೈ ತುಂಬಾ ಶೇಂಗಾ ತಿನ್ನುವ ಅಭ್ಯಾಸ ನಿಮಗೇನಾದ್ರೂ ಇದೆಯಾ? ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೆನೆಸಿದ ಕಡಲೆಕಾಯಿ ಮಿತಿ ಮೀರಿದರೆ ನಿಮ್ಮ ಶರೀರಕ್ಕೆ ಮೆಲ್ಲನೆ ಕಂಟಕವಾಗಬಹುದು ಅನ್ನುವ ಸತ್ಯ ನಿಮಗೆ ನೆನಪಿರಲಿ. ಶೇಂಗಾ ಕಡಲೆಕಾಯಿಯಲ್ಲಿ ಪ್ರೋಟೀನ್, ಫೈಬರ್ ಮತ್ತು ಉತ್ತಮ ಕೊಬ್ಬಿನಾಂಶ ಹೇರಳವಾಗಿದ್ದರೂ ಇದನ್ನ ಅತಿಯಾಗಿ ಸೇವಿಸುವುದರಿಂದ ಅಥವಾ ಕೆಲವರಿಗೆ ಇದು ಅಲರ್ಜಿ ಉಂಟು ಮಾಡುವುದರಿಂದ ದೇಹದ ಮೇಲೆ ದುಷ್ಟ ಪರಿಣಾಮಗಳು ಬೀರಬಹುದು. ಕಡಲೆಕಾಯಿಯಲ್ಲಿ ಕ್ಯಾಲೋರಿ ಮತ್ತು ಕಬ್ಬಿಣಾಂಶ ಹೆಚ್ಚಿರುತ್ತದೆ. ಅತಿಯಾಗಿ ತಿಂದರೆ ದೇಹಕ್ಕೆ ಅನಗತ್ಯ ಕ್ಯಾಲೋರಿ ಸೇರಿ ಬೇಗನೆ ತೂಕ ಕೂಡ ಹೆಚ್ಚಾಗಬಹುದು. ಕೆಲವರಿಗೆ ಶೇಂಗಾ ತಿಂದ ತಕ್ಷಣ ತುರಿಕೆ, ಚರ್ಮದ ಮೇಲೆ ಕೆಂಪು ಕಡಿತ, ಚರ್ಮದದ್ದು ಅಥವಾ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು. ಇದನ್ನ ಅನಾಫಿಲಾಕ್ಸಿಸ್ ಅಂತ ಕರೆಯಲಾಗುತ್ತದೆ. ಇದು ತುರ್ತು ವೈದ್ಯಕೀಯ ಪರಿಸ್ಥಿತಿ ಕೂಡ ಉಂಟಾಗಬಹುದು, ಎಮರ್ಜೆನ್ಸಿ ಕೂಡ ಉಂಟಾಗಬಹುದು. ಹೆಚ್ಚು ಶೇಂಗಾ ತಿಂದರೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಮಲಬದ್ಧತೆ ಮತ್ತು ಅತಿಸಾರ ಅಂದ್ರೆ ಲೂಸ್ ಮೋಷನ್ ಕೂಡ ಕಾಣಿಸಿಕೊಳ್ಳಬಹುದು. ಸರಿಯಾಗಿ ಸಂಗ್ರಹಿಸಿದ ಕಡಲೆಕಾಯಿಯಲ್ಲಿ ಆಸ್ಪರೋಜಿಯಸ್ ಫ್ಲೇವಸ್ ಎಂಬ ಶೀಲಂಧ್ರ ಬೆಳೆದು ಅಫ್ಲಾಟಾಕ್ಸಿಕ್ ಎಂಬ ವಿಷಕಾರಿ ಅಂಶ ಉತ್ಪತ್ತಿಯಾಗುತ್ತದೆ. ಇದು ಯಕೃತ್ತಿಗೆ ಅಂದ್ರೆ ಲಿವರ್ಗೆ ಹಾನಿ ಕೂಡ ಉಂಟು ಮಾಡಬಹುದು. ಸಾಮಾನ್ಯವಾಗಿ ಹುರಿದು ಮತ್ತು ಉಪ್ಪು ಬೇಯಿಸಿದ ಶೇಂಗಾ ತಿನ್ನುವುದರಿಂದ ದೇಹದಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಾಗಿ ರಕ್ತದ ಒತ್ತಡ ಅಂದ್ರೆ ಬಿಪಿ ಕೂಡ ಹೆಚ್ಚಾಗುತ್ತದೆ. ಕಡಲೆಕಾಯಿಯಲ್ಲಿ ಫೈಟಿಕ್ ಆಸಿಡ್ ಇರುತ್ತದೆ. ಇದು ದೇಹದಲ್ಲಿ ಕಬ್ಬಿಣ ಮತ್ತು ಸತ್ತು ಅಂದ್ರೆ ಜಿಂಕ್ ನಂತಹ ಖನಿಜಗಳ ಹೀರುವಿಕೆಯನ್ನ ಕಡಿಮೆ ಮಾಡುತ್ತದೆ. ಸಾಮಾನ್ಯವಾಗಿ ದಿನಕ್ಕೆ ಒಂದು ಮುಷ್ಟಿ ಅಂದ್ರೆ ಸುಮಾರು 25ರಿಂದ 30 ಗ್ರಾಂ ನಷ್ಟು ಕಡಲೆಕಾಯಿ ಸೇವನೆ ಸೂಕ್ತ. ಹುರಿದು ಉಪ್ಪು ಹಾಕಿದ ಶೇಂಗಾಕ್ಕಿಂತ ನೆನೆಸಿದ ಅಥವಾ ಬೇಯಿಸಿದ ಕಡಲೆಕಾಯಿ ಆರೋಗ್ಯಕ್ಕೆ ತುಂಬಾನೇ ಉತ್ತಮ. ಗ್ರೌಂಡ್ ನಟ್, ಪೀನಟ್, ಶೇಂಗಾ ಮೂಲತಃ ಭಾರತದ ಬೆಳೆಯಲ್ಲ. ಆದ್ರೆ ಇಂದು ನಮ್ಮ ಆಹಾರ ಸಂಸ್ಕೃತಿ ಮತ್ತು ಕೃಷಿಯ ಮುಖ್ಯ ಅಂಗವಾಗಿ ಹೋಗಿದೆ. ಕಡಲೆಕಾಯಿಯ ಮೂಲ ದಕ್ಷಿಣ ಅಮೆರಿಕ, ವಿಶೇಷವಾಗಿ ಪೇರು ಮತ್ತು ಬ್ರೆಜಿಲ್ ದೇಶಗಳಲ್ಲಿ. ಅಲ್ಲಿನ ದಕ್ಷಿಣ ಅಮೆರಿಕದ ಇಂಕಾ ನಾಗರಿಕತೆಯ ಜನರು ಇದನ್ನ ಮೊದಲು ಕೃಷಿ ಮಾಡಲು ಆರಂಭಿಸುತ್ತಾರೆ. ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್ ನಾವಿಕರು ಜಗತ್ತಿನಾದ್ಯಂತ ಪ್ರವಾಸ ಮಾಡುವಾಗ ದಕ್ಷಿಣ ಅಮೆರಿಕದಿಂದ ಕಡಲೆಕಾಯಿಯನ್ನ ಆಫ್ರಿಕಾ, ಏಷ್ಯಾ ಮತ್ತು ಯುರೋಪ್ ಖಂಡಗಳಿಗೆ ಪರಿಚಯ ಮಾಡುತ್ತಾರೆ. ಪೋರ್ಚುಗೀಸರ ಮೂಲಕ 16ನೇ ಶತಮಾನದಲ್ಲಿ ಶೇಂಗಾ ಭಾರತಕ್ಕೆ ಮುಖ್ಯವಾಗಿ ಮಲಬಾರ್ ಕರಾವಳಿ ಮತ್ತು ಜಿಂಜಿ ಪ್ರದೇಶಗಳಿಗೆ ತಲುಪುತ್ತದೆ. ಆರಂಭದಲ್ಲಿ ಇದನ್ನ ಸಣ್ಣ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿತ್ತು. ಬೆಂಗಳೂರಿನ ಬಸವನಗುಡಿಯಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಬಸವನಗುಡಿ ಕಡಲೆ ಪರಿಷೆಯನ್ನು ಸಾಂಪ್ರದಾಯಿಕವಾಗಿ ಆರಂಭಗೊಂಡಿತ್ತು. ರೈತರು ಬೆಳೆದಂತಹ ಶೇಂಗಾವನ್ನ ಬಸವ ಅಂದ್ರೆ ಸಾಲು ನಂದಿ ತಿಂದು ನಾಶಪಡಿಸುವುದರಿಂದ ಪ್ರಥಮ ಇಳುವರಿಯನ್ನ ಬಸವಣ್ಣನಿಗೆ ಅರ್ಪಿಸುವ ಹರಕೆ ಹೊತ್ತು ಈ ಪರಿಷೆ ಆರಂಭವಾಗಿತ್ತು. ಬ್ರಿಟಿಷರ ಆಡಳಿತದಲ್ಲಿ ಎಣ್ಣೆ ಕಾಳುಗಳ ಬೇಡಿಕೆ ಹೆಚ್ಚಾದಾಗ ಭಾರತದಲ್ಲಿ ಕಡಲೆಕಾಯಿಯನ್ನ ದೊಡ್ಡ ಪ್ರಮಾಣದಲ್ಲಿ ವಾಣಿಜ್ಯ ಬೆಳೆಯಾಗಿ ಅಂದ್ರೆ ಕ್ಯಾಶ್ ಕ್ರಾಪ್ ಆಗಿ ಬೆಳೆಯಲು ಪ್ರೋತ್ಸಾಹ ಕೂಡ ನೀಡಲಾಗುತ್ತಿತ್ತು. ಬೆಂಗಳೂರಿನ ಬಸವನಗುಡಿಯಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಡೆಯುವ ಕಡಲೆ ಪರಿಷೆ ರಾಜ್ಯದ ಅತಿ ದೊಡ್ಡ ಮತ್ತು ಇತಿಹಾಸ ಪ್ರಸಿದ್ಧ ಜಾನಪದ ಮೇಳಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಶೇಂಗಾ ಚಟ್ನಿ ಪುಡಿ, ಶೇಂಗಾ ಹೋಳಿಗೆ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಚಕ್ಕುಲಿ, ಕೋಡುಬಳೆ ಮತ್ತು ವಿವಿಧ ತಿಂಡಿಗಳಲ್ಲಿ ಶೇಂಗಾವನ್ನ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇಂದು ಭಾರತವು ಪ್ರಪಂಚದಲ್ಲೇ ಕಡಲೆಕಾಯಿ ಉತ್ಪಾದನೆಯಲ್ಲಿ ಚೈನಾ ನಂತರ 2ನೇ ಸ್ಥಾನದಲ್ಲಿದೆ ಹಾಗೂ ಕರ್ನಾಟಕವು ಭಾರತದಲ್ಲಿ ಕಡಲೆಕಾಯಿ ಬೆಳೆಯುವ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಕಡಲೆಕಾಯಿ ಬೆಳೆಯುವ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ ದ ಬೆಸ್ಟ್ ಅಂತ ಅಂದ್ರೆ ದ ಕ್ವಾಲಿಟಿ ಆಫ್ ಗ್ರೌಂಡ್ ನಟ್ ಅಂದ್ರೆ ಶೇಂಗಾ ಕ್ವಾಲಿಟಿ ಕರ್ನಾಟಕದ್ದು ಅತ್ಯುತ್ತಮ ಅಂತ ಕೂಡ ಪರಿಗಣಿಸಲಾಗಿದೆ. ಚಿತ್ರದುರ್ಗ, ತುಮಕೂರು, ಬಳ್ಳಾರಿ, ಬೆಳಗಾವಿ, ಧಾರವಾಡ, ವಿಜಯಪುರ ಜಿಲ್ಲೆಯಲ್ಲಿ ಇದನ್ನ ವಾಣಿಜ್ಯ ಬೆಳೆಯಾಗಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಮಳೆ ಮಿಶ್ರಿತ ಅಂದ್ರೆ ಖರೀಫ್ ಮತ್ತು ನೀರಾವರಿ ಅಂದ್ರೆ ರಬಿ 2 ಋತುಗಳಲ್ಲಿ ಶೇಂಗಾ ಸಾಗುವಳಿ ಮಾಡಲಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಚಟ್ನಿ ಪುಡಿ ಮತ್ತು ಶೇಂಗಾ ಹೋಳಿಗೆ ದೈನಂದಿನ ಆಹಾರದ ಪ್ರಮುಖ ಭಾಗಗಳಾಗಿ ಹೋಗಿವೆ. ಅಮೆರಿಕದ ಅಪೋಲೋ 14 ಗಗನಯಾತ್ರೆ ಸಮಯದಲ್ಲಿ ಗಗನಯಾತ್ರಿ ಅಲನ್ ಶೆಫರ್ಡ್ ಚಂದ್ರನ ಮೇಲೆ ಪ್ರಯಾಣಿಸುವಾಗ ಕಡಲೆಕಾಯಿಯನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಸೇವಿಸಿದ್ದರು ಎನ್ನುವ ಪುರಾವೆಗಳಿವೆ. ಶೇಂಗಾ ಎಣ್ಣೆಯಿಂದ ಪಡೆದಂತಹ ಸರಾಲ್ ಅನ್ನ ಹಿಂದೆ ಡೈನಾಮೈಟ್ ಮತ್ತು ಬಾಂಬ್ ತಯಾರಿಕೆಯಲ್ಲಿ ಬಳಸಲಾಗುತ್ತಿತ್ತು. ಕಡಲೆಕಾಯಿ ಗಿಡಕ್ಕೆ ಬೆಳೆಯಲು ಸರಾಸರಿ 120ರಿಂದ 150 ದಿನಗಳು ಬೇಕಾಗುತ್ತದೆ. 1890ರಲ್ಲಿ ವೈದ್ಯರೊಬ್ಬರು ಹಲ್ಲುಗಳು ಇಲ್ಲದಂತಹ ವೃದ್ಧರಿಗೆ ಪ್ರೋಟೀನ್ಗಾಗಿ ಪೀನಟ್ ಬಟರ್ ಅನ್ನ
ಕಂಡುಹಿಡಿದಿದ್ದರು. ಒಂದು ಜಾಡಿ ಅಂದ್ರೆ 340 ಗ್ರಾಂ ಪೀನಟ್ ಬಟರ್ ಮಾಡಲು ಸುಮಾರು 540 ಕಡಲೆಕಾಯಿಗಳು ಬೇಕಾಗುತ್ತವೆ. ಒಂದು ಕಡಲೆಕಾಯಿಯಲ್ಲಿ ಸರಿಸಾಮಾನ್ಯವಾಗಿ 2 ರಿಂದ 3 ಬೀಜಗಳಿರುತ್ತವೆ. ಕೆಲವೊಂದರಲ್ಲಿ 4 ಬೀಜಗಳು ಕೂಡ ಇರುತ್ತವೆ. ಜಗತ್ತಿನ ಅತಿ ದೊಡ್ಡ ಕಡಲೆಕಾಯಿ ಬೆಳೆಯುವಂತಹ ಅಮೆರಿಕ ಜಾರ್ಜಿಯಾ ರಾಜ್ಯದಲ್ಲಿದೆ. ಕಡಲೆಕಾಯಿ ಹೊರಸಿಪ್ಪೆಯಿಂದ ಪ್ಲಾಸ್ಟಿಕ್ ಹಾಗೂ ಬಯೋ ಪ್ಯಾಕೇಜಿಂಗ್ ಸಾಮಗ್ರಿಗಳನ್ನ ತಯಾರಿಸುತ್ತಾರೆ. 100 ಗ್ರಾಂ ಕಡಲೆಕಾಯಿಯಲ್ಲಿ ಸುಮಾರು 25.8 ಗ್ರಾಂ ಪ್ರೋಟೀನ್ ಇರುತ್ತದೆ. ಇದರಲ್ಲಿ ಕೋಳಿಗಿಂತ ಹೆಚ್ಚಿನ ಪ್ರಮಾಣ ಪ್ರೋಟೀನ್ ಇರುತ್ತದೆ ಅಂತ ನಂಬಲಾಗಿದೆ. ಇದರಲ್ಲಿರುವ ನಿಯಾಸಿನ್ ಅಂದ್ರೆ ವಿಟಮಿನ್ B3 ಜ್ಞಾಪಕ ಶಕ್ತಿ ಮತ್ತು ಮೆದುಳಿನ ಚುರುಕುತನವನ್ನ ಹೆಚ್ಚಿಸುತ್ತದೆ. ಶೇಂಗಾದಲ್ಲಿರುವ ಟ್ರೈಪ್ಟೋಫಾನ್ ಎಂಬ ಅಮಿನೋ ಆಸಿಡ್ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ನಿದ್ರೆ ಬರಲು ಸಹಾಯ ಮಾಡುತ್ತದೆ. ದಿನಕ್ಕೆ 1 ಮುಷ್ಟಿ ಕಡಲೆಕಾಯಿ ತಿಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಕಡಿಮೆ ಆಗುತ್ತದೆ. ಕಡಲೆಕಾಯಲ್ಲಿ ಮ್ಯಾಗ್ನೀಸಿಯಂ ರಕ್ತದ ಒತ್ತಡವನ್ನ ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಹುರಿದ ಕಡಲೆಕಾಯಿಗಿಂತ ನೆನೆಸಿದ ಕಡಲೆಕಾಯಿ ಜೀರ್ಣಿಸಿಕೊಳ್ಳಲು ಹೆಚ್ಚು ಸುಲಭ. ನೆನೆಸಿದ ಶೇಂಗಾವನ್ನ ಬೆಳಿಗ್ಗೆ ತಿಂದರೆ ದೇಹದ ಚಯಾಪಚನ ಕ್ರಿಯೆ ಅಂದ್ರೆ ಮೆಟಾಬಲಿಸಂ ಹೆಚ್ಚಾಗುತ್ತದೆ. ಭಾರತದಲ್ಲಿ ಗುಜರಾತ್ ರಾಜ್ಯವು ಕಡಲೆಕಾಯಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಶೇಂಗಾಗೆ ಮರಳು ಮಿಶ್ರಿತ ಕೆಂಪು ಮಣ್ಣು ಅಥವಾ ಹಗುರವಾದ ಎರೆಮಣ್ಣು ಅತ್ಯಂತ ಸೂಕ್ತ. ಕಡಲೆಕಾಯಿ ಬೆಳೆಗೆ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ನಿಂದ 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸೂಕ್ತವಾಗಿರುತ್ತದೆ. ಕಡಲೆಕಾಯಿ ಬೆಳೆಗೆ ಹೆಚ್ಚು ನೀರು ನಿಲ್ಲಬಾರದು. ನೀರು ನಿಂತರೆ ಬೇರು ಕೊಳೆತು ಹೋಗುತ್ತದೆ. ಕಡಲೆಕಾಯಿ ಸುಗ್ಗಿ ಮಾಡುವಾಗ ಇಡೀ ಗಿಡಗಳನ್ನ ಮಣ್ಣಿನಿಂದ ಕೀಳಲಾಗುತ್ತದೆ. ಗಿಡದಿಂದ ಬೇರ್ಪಡಿಸಿದ ನಂತರ ಕಡಲೆಕಾಯಿಯನ್ನ ಬಿಸಿಲಿಗೆ ಚೆನ್ನಾಗಿ ಒಣಗಿಸಲಾಗುತ್ತದೆ. ಅಮೆರಿಕದ ಜಾರ್ಜಿಯಾ ರಾಜ್ಯವು ಕಡಲೆಕಾಯಿ ಉತ್ಪಾದನೆಯ ರಾಜಧಾನಿಯಂತೆ ಕರೆಯಲಾಗುತ್ತದೆ. ವಿಶ್ವದ 50% ಹೆಚ್ಚು ಕಡಲೆಕಾಯಿಯನ್ನ ಎಣ್ಣೆ ತೆಗೆಯಲು ಬಳಸಲಾಗುತ್ತದೆ. ಶೇಂಗಾ ಗಿಡದ ಮೇಲ್ಭಾಗದ ಹಸಿರು ಎಲೆಗಳನ್ನ ದನಗಳಿಗೆ ಪೌಷ್ಟಿಕ ಹಸಿರು ಮೇವಾಗಿ ನೀಡಲಾಗುತ್ತದೆ. ಕಡಲೆಕಾಯಿ ಬೆಳೆಯುವಾಗ ಮಣ್ಣಿನ ಜಿಪ್ಸಮ್ ನೀಡಿದರೆ ಕಾಯಿ ದಪ್ಪಗೆ ಬೆಳೆಯುತ್ತದೆ. ಭಾರತೀಯ ಆಚರಣೆಯಲ್ಲಿ ಮತ್ತು ಪೂಜೆಯಲ್ಲಿ ನೆನೆಸಿದ ಶೇಂಗಾ ಮತ್ತು ಬೆಲ್ಲವನ್ನ ಪ್ರಸಾದವಾಗಿ ಕೂಡ ನೀಡಲಾಗುತ್ತದೆ. ಮಹಾರಾಷ್ಟ್ರದ ಲೋನಾವಾಲಾ ಚಿಕ್ಕಿ ವಿಶ್ವಾದ್ಯಂತ ಕಡಲೆಕಾಯಿ ಮಿಠಾಯಿಗೆ ಹೆಸರುವಾಸಿಯಾಗಿದೆ. ಕರ್ನಾಟಕದಲ್ಲಿ ಕಡಲೆಕಾಯಿಯನ್ನ ಶೇಂಗಾ ಕಡಲೆಕಾಯಿ ಅಥವಾ ನೆಲಕಡಲೆ ಅಂತ ಕೂಡ ಕರೆಯುತ್ತಾರೆ. ಭಾರತದ ಚಿತ್ರಮಂದಿರಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಹುರಿದ ಕಡಲೆಕಾಯಿ ಅತ್ಯಂತ ಜನಪ್ರಿಯ ಸ್ನಾಕ್ಸ್ ಒಂದಾಗಿದೆ. ಉಪವಾಸ ಮಾಡುವರಲ್ಲಿ, ಅದರಲ್ಲೂ ಭಾರತದಲ್ಲಿ ಕಡಲೆಕಾಯಿ ಖಾದ್ಯವನ್ನ ಹೆಚ್ಚಾಗಿ ತಿನ್ನುತ್ತಾರೆ. ಗಾಂಧೀಜಿ ಉಪವಾಸ ಮಾಡುವಾಗ ಹೆಚ್ಚಾಗಿ ಶೇಂಗಾವನ್ನೇ ಬಳಸುತ್ತಿದ್ದರು. ಶೇಂಗಾವನ್ನ ತಿಂದರೆ ಹೆಚ್ಚು ಹಸಿವು ಕೂಡ ಆಗುವುದಿಲ್ಲ. ಇದೊಂದು ಸೀಕ್ರೆಟ್ ಅಂತಾನೆ ಹೇಳಬಹುದು. ಸಾಬುದಾನ ಕಿಚಡಿಗೆ ರುಚಿ ಮಾಡಲು ಶೇಂಗಾ ಪುಡಿಯೇ ಮುಖ್ಯ ಕಾರಣ. ಕಡಲೆಕಾಯಿ ಬೆಣ್ಣೆಯನ್ನ ಗರಂ ಮಸಾಲಾ ಭಾರತೀಯ ಅಡುಗೆಗಳಿಗಿಂತ ಪಾಶ್ಚಾತ್ಯ ದೇಶಗಳಲ್ಲಿ ಹೆಚ್ಚು ಬಳಸುತ್ತಾರೆ. ಬೀದಿಯ ವ್ಯಾಪಾರಿಗಳು ಕಡಲೆಕಾಯಿಯನ್ನ ಮರಳಿನಲ್ಲಿ ಹುರಿದು ಮಾರಾಟ ಮಾಡುತ್ತಾರೆ. ಇದು ಅತಿ ಹೆಚ್ಚು ಮಾರಾಟವಾಗುವ ಭಾರತದ ಸ್ನಾಕ್ಸ್ ಅಲ್ಲಿ ಒಂದಾಗಿದೆ. ಚಳಿಗಾಲದಲ್ಲಿ ಶೇಂಗಾ ಮತ್ತು ಬೆಲ್ಲ ತಿನ್ನುವುದು ಭಾರತೀಯ ಸಾಂಪ್ರದಾಯಿಕ ಆರೋಗ್ಯಕರ ಅಭ್ಯಾಸ. ಶೇಂಗಾ ಮತ್ತು ಬೆಲ್ಲ ತಿನ್ನುವುದರಿಂದ ನೈಸರ್ಗಿಕವಾಗಿ ನಿಮ್ಮ ಲೈಂಗಿಕ ವ್ಯವಸ್ಥೆಯನ್ನ ಹೆಚ್ಚು ಮಾಡುತ್ತದೆ ಮತ್ತು ಲೈಂಗಿಕ ಆಸಕ್ತಿಯನ್ನ ರಾತ್ರಿಯ ಸಮಯದಲ್ಲಿ ಇದು ಹೆಚ್ಚು ತಂದು ನಿಮ್ಮ ಮತ್ತು ಕಾಮ ಪ್ರಚೋದನೆಗೆ ಸಹಾಯ ಮಾಡುತ್ತದೆ. ಜಿಮ್ ಮಾಡುವವರು ಮತ್ತು ಕ್ರೀಡಾಪಟುಗಳು ಪ್ರೋಟೀನ್ಗಾಗಿ ಪೀನಟ್ ಬಟರ್ ಅನ್ನ ದಿನನಿತ್ಯ ಬಳಸುತ್ತಾರೆ. ಕಡಲೆಕಾಯಿ ಸಿಪ್ಪೆಯನ್ನ ಕಾಗದ ಹಾಗೂ ಕಾರ್ಡ್ಬೋರ್ಡ್ ತಯಾರಿಕೆ ಬಳಸಲು ಉತ್ತಮ ಒಂದು ಬೈ ಪ್ರಾಡಕ್ಟ್ ಆಗಿದೆ. ಕಡಲೆಕಾಯಿ ಎಣ್ಣೆಯು ದೀರ್ಘಕಾಲದವರೆಗೆ ಕೆಡದಂತೆ ಇರುತ್ತದೆ. ಕಡಲೆಕಾಯಿ ಶೂನ್ಯ ತ್ಯಾಜ್ಯ ಅಂದ್ರೆ ಝೀರೋ ವೇಸ್ಟ್ ನೀಡುವ ಬೆಳೆಯಾಗಿದೆ. ಇದರ ಗಿಡ, ಸಿಪ್ಪೆ, ಎಣ್ಣೆ ಮತ್ತು ಹಿಂಡಿ ಎಲ್ಲವೂ ಬಳಕೆಯಾಗುತ್ತದೆ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಶೇಂಗಾ ಹೊರಸಿಪ್ಪೆಯನ್ನ ಪರಿಸರ ಸ್ನೇಹಿ ಪ್ಲಾಸ್ಟಿಕ್ ಹಾಗೂ ಬಯೋ ಪ್ಯಾಕೇಜಿಂಗ್ ಸಾಮಗ್ರಿಗಳನ್ನ ತಯಾರಿಸಲು ಬಳಸಲಾಗುತ್ತದೆ. ಕಡಲೆಕಾಯಿ ಅಂದರೆ ಶೇಂಗಾ ಪ್ರೋಟೀನ್, ಉತ್ತಮ ಕೊಬ್ಬಿನಾಂಶ, ಫೈಬರ್ ಮತ್ತು ಅಗತ್ಯ ಪೋಷಕಾಂಶಗಳು ಇರುವುದರಿಂದ ಇದೊಂದು ಅತ್ಯುತ್ತಮ ಪೌಷ್ಟಿಕ ಆಹಾರವಾಗಿ ಹೊರಹೊಮ್ಮಿದೆ. ದಿನನಿತ್ಯ ಮಿತವಾಗಿ ಕಡಲೆಕಾಯಿ ಸೇವಿಸುವುದರಿಂದ ಹಲವಾರು ಆರೋಗ್ಯಕ ಪ್ರಯೋಜನಗಳು ಕೂಡ ಇವೆ. ಮೊದಲನೆಯದು ಉತ್ತಮ ಪ್ರೋಟೀನ್ ಪ್ರಭಾವ ಅಂದ್ರೆ ಹೈ ಪ್ರೋಟೀನ್. ಪ್ರತಿ 100 ಗ್ರಾಂ ಕಡಲೆಕಾಯಿಯಲ್ಲಿ ಸುಮಾರು 25ರಷ್ಟು ಪ್ರೋಟೀನ್ ಇರುತ್ತದೆ. ಇದು ಕೃಷ ದೇಹಗಳಿಗೆ, ಮಾಂಸಖಂಡಗಳಿಗೆ ಮತ್ತು ಶರೀರಕ್ಕೆ ಶಕ್ತಿ ನೀಡಲು ಅತ್ಯುತ್ತಮ. ಕಡಲೆಕಾಯಿ ಹೃದಯ ರೋಗಕ್ಕೆ ತುಂಬಾನೇ ಒಳ್ಳೆಯದು. ಇದರಲ್ಲಿರುವ ಮೊನೋ ಅನ್ಸ್ಯಾಚುರೇಟೆಡ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಕೊಬ್ಬಿನಾಂಶ ಅಂದ್ರೆ ಉತ್ತಮ ಕೊಬ್ಬು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಿ ಹೃದಯಾಘಾತ ಅಪಾಯವನ್ನ ತಡೆಯುತ್ತದೆ. ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣ
ನಿಯಂತ್ರಣ ಅಂದ್ರೆ ಡಯಾಬಿಟಿಕ್ ಫ್ರೆಂಡ್ಲಿ. ಕಡಲೆಕಾಯಿಯ ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಅತ್ಯಂತ ಕಡಿಮೆ ಇರುತ್ತದೆ. ಜೊತೆಗೆ ಇದರಲ್ಲಿರುವ ಮೆಗ್ನೀಸಿಯಂ ಅಂಶವು ಇನ್ಸುಲಿನ್ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣದಲ್ಲಿಡುತ್ತದೆ. ತೂಕ ನಿಯಂತ್ರಣಕ್ಕೆ ಅತ್ಯಂತ ಸಹಾಯಕಾರಿ. ವೇಟ್ ಮ್ಯಾನೇಜ್ಮೆಂಟ್ ಗೆ ಇದು ಹೇಳಿ ಮಾಡಿಸಿದಂತಹ ಒಂದು ನಟ್ ಅಂತಾನೆ ಹೇಳಬಹುದು. ಇದರಲ್ಲಿರುವ ನಾರಿನಾಂಶ ಅಂದ್ರೆ ಫೈಬರ್ ಮತ್ತು ಪ್ರೋಟೀನ್ ಹೊಟ್ಟೆ ಬೇಗನೆ ತುಂಬುವಂತೆ ಮಾಡುತ್ತದೆ. ಇದರಿಂದ ಪದೇ ಪದೇ ಹಸಿವಾಗುವುದು ತಪ್ಪಿ ಅತಿಯಾಗಿ ತಿನ್ನುವುದು ಕಡಿಮೆ ಆಗುತ್ತದೆ. ಮೆದುಳಿನ ಚುರುಕುತನ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ನಿಯಾಸಿನ್ ಅಂದ್ರೆ ವಿಟಮಿನ್ B3 ಮೆದುಳಿನ ಶಕ್ತಿ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವ ಟ್ರೈಪ್ಟೋಫಾನ್ ಎಂಬ ಅಂಶವು ಸಿರೋಟಿನ್ ಹಾರ್ಮೋನ್ ಉತ್ಪತ್ತಿಗೆ ನೆರವಾಗಿ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಕಡಲೆಕಾಯಿಯಲ್ಲಿರುವ ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನ ಸೂರ್ಯನ ಹಾನಿಕರ ಕಿರಣಗಳಿಂದ ರಕ್ಷಿಸಿ ಚರ್ಮದ ಕಾಂತಿಯನ್ನ ಹೆಚ್ಚಿಸುತ್ತವೆ. ಕಡಲೆಕಾಯಿ ಎಣ್ಣೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಭಾರತೀಯ ಹಾಗೂ ಏಷ್ಯನ್ ಅಡುಗೆಗಳಲ್ಲಿ ವ್ಯಾಪಕವಾಗಿ ಕಡಲೆಕಾಯಿ ಎಣ್ಣೆಯನ್ನ ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷಗಳಿಂದ ಬಳಸಲಾಗುತ್ತಿದೆ. ಶೇಂಗಾ ಎಣ್ಣೆಯಿಂದ ಪಡೆದಂತಹ ಗ್ಲಿಸರಿನ್ ಅನ್ನ ಸೋಪು, ಮಾಯಿಶ್ಚರೈಸರ್ ಮತ್ತು ಚರ್ಮದ ಆರೈಕೆಯ ಸೌಂದರ್ಯದ ವರ್ಧಕಗಳಲ್ಲಿ ಬಳಸಲಾಗುತ್ತದೆ. ಕಡಲೆಕಾಯಿ ಹಿಟ್ಟು ಕೂಡ ಅಷ್ಟೇ ಒಳ್ಳೆಯದು. ಎಣ್ಣೆ ತೆಗೆದ ನಂತರ ಉಳಿದ ಹಿಂಡಿಯಿಂದ ಕೊಬ್ಬು ರಹಿತವಾದ ಅಂದ್ರೆ ಡಿಫ್ಯಾಟೆಡ್ ಹಿಟ್ಟನ್ನ ತಯಾರಿಸಲಾಗುತ್ತದೆ. ಬೇಕರಿ ಉತ್ಪನ್ನಗಳಲ್ಲಿ ಅಂದ್ರೆ ಹೆಚ್ಚಾಗಿ ಬಿಸ್ಕಿತ್ತು, ಪ್ರೋಟೀನ್ ಬಾರ್, ಗ್ಲೂಟಿನ್ ರಹಿತಂತಹ ಆಹಾರಗಳಲ್ಲಿ ಮತ್ತು ಪ್ರೋಟೀನ್ ಶೇಕ್ಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸಲಾಗುತ್ತದೆ. ಶೇಂಗಾ ಭಾರತೀಯ ಸಾಂಪ್ರದಾಯಿಕ ಸಿಹಿ ತಿಂಡಿಗಳಲ್ಲಿ ಪ್ರಮುಖವಾಗಿ ಬಳಕೆಯಾಗುವಂತಹ ಪದಾರ್ಥವಾಗಿದೆ. ಶೇಂಗಾದಿಂದ ತಯಾರಿಸಿದಂತಹ ಸುಪ್ರಸಿದ್ಧ ರುಚಿಕರವಾದ ಭಾರತೀಯ ಅಡುಗೆಗಳು ವಿಶ್ವಾದ್ಯಂತ ಹೆಸರುವಾಸಿಯಾಗಿವೆ. ನೋಡಿದಿರಾ ಸ್ನೇಹಿತರೆ, ಶೇಂಗಾ ತಿನ್ನುವುದರಿಂದ ಏನೆಲ್ಲ ಬೆನಿಫಿಟ್ಸ್ ಗಳಿವೆ, ಏನೆಲ್ಲ ಡೇಂಜರ್ ಕೂಡ ಇದೆ ಅಂತ. ಹೀಗಾಗಿ ಏನನ್ನಾದ್ರೂ ತಿನ್ನಿ, ಎಲ್ಲವನ್ನ ಮಿತಿಯಾಗಿ ತಿಂದರೆ ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದಂತಾನೆ ತಿಳಿಯಬಹುದು. ಶೇಂಗಾ ಬಗ್ಗೆ ನಿಮ್ಮ ಅನುಭವವನ್ನ, ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ.